ಚಿತ್ತಾರಿ ಚಾಮುಂಡಿಕುನ್ನೂರು ವಿಷ್ಣು ಚಾಮುಂಡೇಶ್ವರಿ ದೇವಾಲಯದಲ್ಲಿ ವಾರ್ಷಿಕ ಒತ್ತೆಕೋಲ. ಕಾಸರಗೋಡು ಜಿಲ್ಲೆಯ ಚಿತ್ತಾರಿ ಗ್ರಾಮದಲ್ಲಿರುವ ಚಾಮುಂಡಿಕುನ್ನೂರು ವಿಷ್ಣು ಚಾಮುಂಡೇಶ್ವರಿ ದೇವಾಲಯದಲ್ಲಿ ಶಿವರಾತ್ರಿಯ ಅಂಗವಾಗಿ ವಾರ್ಷಿಕ ಒತ್ತೆಕೋಲ ಸೇವೆ ಭಕ್ತಿಭಾವದಿಂದ ಜರುಗಿತು. ಭೂತಾರಾಧನೆಯ ವೈಶಿಷ್ಟ್ಯಪೂರ್ಣ ಆಚರಣೆಗಳಲ್ಲಿ ಒಂದಾಗಿ ಪರಿಗಣಿಸಲ್ಪಡುವ ಈ ಒತ್ತೆಕೋಲ ಇತರ ತೆಯ್ಯಂಗಳಿಗಿಂತ ವಿಭಿನ್ನ ರೀತಿಯಲ್ಲಿ ನಡೆಯುವುದು ವಿಶೇಷ. ಪ್ರತಿ ವರ್ಷವೂ ಈ ಸೇವೆಯನ್ನು ಕಣ್ತುಂಬಿಕೊಳ್ಳಲು ಭಕ್ತರ ಸಮೂಹವೇ ದೇವಾಲಯದತ್ತ ಹರಿದು ಬರುವುದು ಸಂಪ್ರದಾಯವಾಗಿದೆ. ಒತ್ತೆಕೋಲದಲ್ಲಿ ಕಟ್ಟುವ ಶ್ರೀ ವಿಷ್ಣುಮೂರ್ತಿ ದೈವವು ಅಗ್ನಿ ಪ್ರವೇಶ ಮಾಡುವ ಕ್ಷಣವು ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿದೆ. ಉರಿಯುವ ಕೆಂಡದ ಮೇಲೆ ದೈವ ಹಾರುವ ದೃಶ್ಯವನ್ನು ನೋಡುವುದು ಭಕ್ತರಿಗೆ ದಿವ್ಯ ಅನುಭವವಾಗುತ್ತದೆ. ಅಗ್ನಿ ಪ್ರವೇಶದ ವೇಳೆ ದೈವದ ಮುಖದಲ್ಲಿ ಕಾಣಿಸುವ ಆವೇಶ ಮತ್ತು ಕಣ್ಣಲ್ಲಿ ಉಕ್ಕಿ ಹರಿಯುವ ರೋಷಾಗ್ನಿ ಅಧರ್ಮ ನಾಶ ಮತ್ತು ರೋಗ ಪೀಡೆ ನಿವಾರಣೆಯ ಸಂಕೇತವೆಂದು ಭಕ್ತರು ನಂಬಿದ್ದಾರೆ. ಈ ಆಚರಣೆ ಭಕ್ತರ ಮನಸ್ಸಿನಲ್ಲಿ ಭಕ್ತಿ ಭಯಭಕ್ತಿಯ ಸಂಯೋಗ ಹಾಗೂ ಆಧ್ಯಾತ್ಮಿಕ ಅನುಭವವನ್ನು ಮೂಡಿಸಿತು. ಶಿವರಾತ್ರಿಯ ಪವಿತ್ರ ದಿನದಲ್ಲಿ ನಡೆದ ಈ ಒತ್ತೆಕೋಲ ಸೇವೆ ದೇವಾಲಯದ ಆವರಣದಲ್ಲಿ ವಿಶೇಷ ಧಾರ್ಮಿಕ ವಾತಾವರಣವನ್ನು ಸೃಷ್ಟಿಸಿತು.